ಲತೆಗಿನಾದ ದ್ರೌಪದಿ ಕಾಯ್ದ ಕೋಳಲ್ನಾಡೈ ಆಶೀರ್ವಾದ ನಿಮ್ಮೆಲ್ಲ ಆಶೀರ್ವಾದ ಇವರೇ ಆ ಶಿಕ್ಷಕರ ಹತ್ರ ಹೋಗಿ ನಿಂಗೆ ಹುಚ್ಚ ಅಂತ ಕೇಳಬೇಕು ಮಂತ್ರ ಹೇಳಿ ಕೇಳಿದ್ದು ಇಲ್ಲಿ ಕೇಳಿದ್ದಲ್ಲ ನಾನು ಮಂತ್ರ ಹೇಳ್ತೇವೆ ಅಲ್ಲ ಹೊರಗೆ ಬಲ್ಯ ನನ್ನವರಿಗೂ ಅವ್ರು ತಗೊಂಡೋಗಿ ಮನೆಯಲ್ಲಿ ಇಟ್ಟರೆ ಸಾಕು ಅವರ ಎಲ್ಲ ಸಮಸ್ಯೆ ಪರಿಹಾರಾಗಿ ಅವರು ವಿಚ್ಛೇದನ ಕೊಟ್ಟು ಇಲ್ಲಿಗೆ ಅದು ಹೋಗಿ ಬಿಡು ಅಂದ್ರೆ ಗಂಡನ ಮನೆಯಲ್ಲಿ ಇಟ್ಟು ಹೋಗಿ ಹೋಗುದು ಈ ಎಲ್ಲ ಉಂಟು ಹಾಗೆ ಕೊಡ್ತೇನೆ. ಮತ್ತೆ ವ್ಯಾಪಾರದಲ್ಲಿ ನಿಮಗೆ ದೋಷ ಉಂಟಾ? ಅಂಗಡಿಗೆ ಬೇಕಾದ್ರೆ ನಂದು ಲಿಂಬೆ ಹಣ್ಣು ಕೊಡ್ತೇನೆ. ಹೌದು, ಒಂದು ಮಧ್ಯಾಹ್ನ ತನಕ ನನ್ನ ಲಿಂಬೆ ಹಣ್ಣನ್ನು ನೀವು ಅಲ್ಲಿ ಇಟ್ಟರೆ ಸಾಕು. ಮತ್ತೆ ಮಾಡಿದ್ರೆ ಮಾಡ್ಲಿಕ್ಕಿಲ್ಲ ಅದನ್ನು, ಅದರ ಒಳಗೆ ಕುಂಕುಮ ಇರ್ತದಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಬೇಕಾದ್ರೆ ನೀವು ಅಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆ ಸರ್ಬತ್ತು ಮಾಡಿ ಕುಡೀರಿ ಮತ್ತೆ ಪುಸ್ತಕದಲ್ಲಿ. ಆದ್ರೆ ಅನ್ನು ನಿಮಗೆ ವ್ಯಾಪಾರ ವೃದ್ಧಿ ಆಗ್ತದೆ. ಹೇಗೆಲ್ಲ ಮಾಡ್ತೇನೆ ನೋಡಿ, ಬಂದವರೆಲ್ಲ ಒಬ್ಬೊಬ್ಬರಾಗಿ ಹೋಗ್ತಾ ಉಂಟು. ಯಾಕೆ ಹೋದದ್ದು? ಅವರ ಸಮಸ್ಯೆ ನಿವಾರಣೆ ಆಗಿ. ಕೆಲವು ಸಮಸ್ಯೆ ಆಗಲೇ ನಿವಾರಣೆ ಆಗಿದೆ. ಹೇಗೆ? ಅವರು ಇದಕ್ಕೆಂತಲೇ ಬಂದರು, ಅದು ಮುಗೀತು, ಸಮಸ್ಯೆ ಪರಿಹಾರ ಎಚ್ಚರಿಕೊಂಡು ಮಾಡಿ ಹಾಗೆ ಆಯ್ತು. ಇನ್ನು ಕೆಲವರೆಲ್ಲ ಚಾ ಚಟ್ಟ ಮಳೆಗೆ ಬಂದದ್ದು, ಅದು ಸಮಸ್ಯೆ ಪರಿಹಾರ ಎತ್ಕೊಂಡು ಹಾಗೆ ಆಯ್ತಾಗದೆ ಮನೆಗೆ. ಇನ್ನು ಕೆಲವರೆಲ್ಲ ಇದ್ದಾರೆ, ಇವರು ಎಷ್ಟೊತ್ತಿಗೆ ಮುಗಿಸ್ತಾ ನಾವು ಎಷ್ಟೊತ್ತಿಗೆ ಹಾಕುದು ಅಂತ ಕಾಯ್ತಾ ಇದ್ದಾರೆ. ಇನ್ನು ಕೆಲವ್ರದ್ದು ಬೇರೆ ಸಮಸ್ಯೆ, ನಾ ಬಂದದ್ದು ಅವನ ಗಾಡಿ ಮಾಡಿ ಅವರಿಗೆ ಸಾಯೋದಿಲ್ಲ, ನಾ ಎಂತ ಮಾಡುದು, ಆ ಕೆಲವು ಕೂತದ್ದು. ಇನ್ನು ಈಗಲೇ ಅವರು ಸಮಸ್ಯೆ ಪರಿಹಾರ ಆಗಬೇಕು ಅಂತಂದ್ರೆ ಒಂದು ಚಾಪೆ ಕೊಟ್ರೆ ಅಲ್ಲೇ ಸಮಸ್ಯೆ ಪರಿಹಾರ ಆಗ್ತದೆ. ಅದೆಲ್ಲ ಆಗುವುದು ಬೇಡ. ಇವರನ್ನು ಹೀಗೆ ಕೂತುಗೊಳಿಸುವ. ಎಲ್ಲೋ ದೂರದಿಂದ ನನ್ನನ್ನು ನೋಡ್ಲಿಕ್ಕೆ ಒಬ್ಬ ವ್ಯಕ್ತಿ ಬಂದದ್ದುಂಟಂತೆ. ಯಾರ ಒಳ್ಳೆ ಆಶೀರ್ವಾದ ಇವರೇ ಆಶೀರ್ವಾದ ಈ ರೀತಿಯ ಮೋಯೆ 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 ಮಾಯೆಯ ಮೋಹೆ ನಿನ್ನ ಮೇಲೆ ಇರಲಿ ಅಂತ. ಓ ಹಾಗೆ ಹಂಗನೆ ಅದು ಅಂದಾಗೆ ನನ್ನನ್ನು ನೋಡ್ಬೇಕು. ಒಳಗೆ ಬೀಡಿ ಒಳಗೆ ಬೀಡಿ ಹೇಳಿದ್ದು ನೀನೆ. ಒಳಗೆ ಬಿಡಿ ಎನ್ನುವ ಹಾಗೆ, ಬೀಡಿ ಅಲ್ಲ ದಾರಿ ಬಿಡಿ ಎನ್ನುವ ಹಾಗೆ. ಬಹಳ ದೂರದಿಂದ ಒಂದು ಸಮಸ್ಯೆಯನ್ನು ತಂದವ ನಾಳೆ. ಬಹಳ ದೂರದಿಂದ ಒಂದು ಸಮಸ್ಯೆ ತಗೊಂಡು ಬಂದ್ಯಾ. ಈ ಚಳಿ ಒಂದು ಸಮಸ್ಯೆ ಸಾಕಾಗ್ತದ ಈ ಚಳಿಗೆಲ್ಲ. ಸಮಸ್ಯೆ ಸಮಸ್ಯೆ ಅದರ ಪರಿಹಾರಕ್ಕೆ ಬಂದದ್ದು. ಹಂಗನೆ ಸಮಸ್ಯೆ ಹಿಡ್ಕೊಂಡ್ ಬಂದ ವ್ಯಕ್ತಿ ನೀನೆ. ಅಂದಾಗ ಎಂದ ಊರೆಂದ ನಿಂದ? ನನ್ನ ಊರ ವಾಂತಿ ಬೆಟ್ಟು. ಮತ್ತೆ ಯಾಕೆ ಅಷ್ಟು ತಿಂಗಳು ಧರ್ಮ ಕುಂಟು ಈಗ ವಾಂತಿ ಬರ್ತಾ ಉಂಟು ಹೇಳ್ತಾ ಇತ್ತು. ನನ್ನ ಊರಿನ ಹೆಸರು ವಾಂತಿ ಬೆಟ್ಟು. ಊರಿನ ಹೆಸರು ವಾಂತಿ ಬೆಟ್ಟ. ನಂಗೆ ಇವಳ ವಾಂತಿಯನ್ನು ಕೆರ್ಪುದು ನಾವು ವಾಂತಿ ಬೆಟ್ಟ. ವಾಂತಿ ಬೆಟ್ಟ ಬೇಕು. ಅಲ್ಲಿ ಅರಸ ಧರ್ಮಪಾಲ. ಅಲ್ಲಿ ಡಾಮರ್ ಹಾಕ್ಲಿಲ್ವಾ? ಈಗೆಲ್ಲ ಅಗಲೀಕರಣ ಆಗ್ತಾ ಉಂಟು ಅಷ್ಟೇ. ನೀವು ವಾಂತಿ ಬೆಟ್ಟಲ್ಲಿ ಡಾಮರ್ ಹಾಕ್ಲಿಲ್ಲ ಅಂತ ಇಲ್ಲಿ ಕೇರಳಕ್ಕೆ ಬಂದದ್ದು. ಇಲ್ಲಿಂದ ತಗೊಂಡೋಗೋ ಗಟ್ಟಿ ಆಗುದಿಲ್ಲ ಸ್ವಾಮಿ. ನನ್ನ ಹೆಸರು ಧರ್ಮಪಾಲ. ಓ ಹೆಸರು ಧರ್ಮಪಾಲ. ಚಳಿಯಲ್ಲಿ ಇವಡೆ ಧರ್ಮಪಾಲ. ಓ ಧರ್ಮಪಾಲ ಧರ್ಮಪಾಲ ಧರ್ಮಪಾಲ. ಸರಿ, ಎಂದ ಪಾಲ ನಿಂಗದೆ ಸಮಸ್ಯೆ ಎಂದ ಪಾಲ? ಮಂತ್ರವಾದಿಗಳೇ ಹುಚ್ಚು ಹಿಡಿದಿದೆ. ಸತ್ಯ ಹೇಳ್ತೇನೆ, ಇಷ್ಟೊತ್ತು ಮಾತಾಡಿದ್ದೇನೆ, ಗೊತ್ತೇ ಆಗುದಿಲ್ಲ. ಗೊತ್ತಾಗುದಿಲ್ಲ ಬಾಬಾ. ಯಾರಿಗೆ ಹುಚ್ಚು? ಸರಿ ಹುಚ್ಚ ಈಗ ನಮ್ಗೆಲ್ಲ ಹುಚ್ಚು. ಅದೇ ನಂಗೆ ಗೊತ್ತಾಗುದು. ನೀವು ಸರಿ ಬಾ. ಮತ್ತೆ ಒಳಗಿಂದ ಏನಾದ್ರು ಯಾವ ಸಮಸ್ಯೆ ಇಲ್ಲ. ಯಾವ ಸಮಸ್ಯೆ? ಬರುವಾಗ ನಾನೊಬ್ಬನೇ ಬಂದದ್ದು ಅಲ್ಲ, ಮತ್ತೆ ನನ್ನ ಜೊತೆ ಇನ್ನೊಬ್ರು ಬಂದಿದ್ದಾರೆ ನೋಡಿ. என்ன ஜன்ம வியாபாரம் ಮಂಡಕ್ಕಿ ಅವರೇ ವ್ಯಾಪಾರ ಇವರೇ. ಇದು ಮಂಡಕ್ಕಿ ವ್ಯಾಪಾರ ಅಲ್ಲಿಂದ പിന്നെ ಸಮಸ್ಯೆ ಅವರಿಗೆ ಸಮಸ್ಯೆ ವ್ಯಾಪಾರ ಹುಚ್ಚು ಹಿಡಿದಿದೆ ಅವರಿಗೆ. ಇವನಿಗೆ ಹುಚ್ಚು? ಹೌದು, ಅವನಿಗೆ ಹುಚ್ಚು ಅಂತ ನಿಮಗೆ ಗೊತ್ತಾಯಿ? ನಾನು ಕೇಳಿದ್ದೇನೆ ಅವರ ಹತ್ರ.
ಮಾಡಿದ್ದು ಅದು ಹೇಳು. ಹುಚ್ಚರ ಹತ್ರ ಹೋಗಿ ನಿಂಗೆ ಹುಚ್ಚ ಅಂತ ಕೇಳುವ ಎಷ್ಟು ದೊಡ್ಡ ನನಗೆ ಹುಚ್ಚ ಅಂತ ಹೇಳುತ್ತಾರೆ. ನಾ ಹಾಗೆ ಹೇಳಿಲ್ಲ. ಮತ್ತೆ ಮಲ್ಲ ಹತ್ರ ಹೋಗಿ ನಿಂಗೆ ಮಲ್ಲ ಅಂತ ಕೇಳಿದ್ರೆ ಅವನು ನನ್ನಲ್ಲ ನಿಂಗೆ ಮಲ್ಲ ಅಂತ ಹೇಳ್ತಾನೆ. ಕೇಳ್ಬಾರ್ದ? ಕೇಳಿದ್ರೆ ಅವ್ರು ಗೊತ್ತಾಗ್ತದೆ. ನಿನಗೆ ಹುಚ್ಚ ಅಂತ ಹೇಳ್ತಾನೆ. ಅದು ಒಮ್ಮೆ ಹೇಳಿದ್ದಾನೆ. ಹೇಳಿದ್ದಾರೆ. ಅದಕ್ಕಾಗಿ ಹುಚ್ಚರ ಕ್ರಮವೇ ಆಗ್ತದೆ. ಹುಚ್ಚರ ಹತ್ರ ಕೇಳೋದಕ್ಕೆ ನಾವಿಲ್ವ? ಇನ್ನು ಕೇಳುವುದಿಲ್ಲ ನಾನು. ನೀನು ಕೇಳ್ಬೇಕು. ಬಿಟ್ಟೆ ಬಿಟ್ಟೆ. ಹುಚ್ಚ ಆಗ್ತದೆ ಅದು. ಹೌದಾ? ಹುಚ್ಚ ನಿಂಗೆ ಹೇಗ ಮಳ್ಳೆ ಹೇಗೆ ಹಿಡಿತ ಮಲ್ಲ ಓ ಮಂತ್ರ. ಕೇಳಿಸ್ತಾಯ? ಓ ಮಂತ್ರ. ಈಗ ನೀವೇನು ಮಾಡಿದ್ದು? ನಾನು ಕೇಳಿದೆ. ಹಾಗಾದ್ರೆ ನಿಮ್ದು ದೊಡ್ಡ ಹುಚ್ಚ ಅಂತ ಹೇಳಿ ಹಂಗನೇ ಇದೆ. ಮತ್ತೆ? ಅದೊಂದು ಶಾಸ್ತ್ರದಲ್ಲಿ ಒಂದು ಮಾತು ಉಂಟು. ಹೇಗೆ? ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು, ಆ, ಹುಚ್ಚನ್ನು ಹುಚ್ಚೆಯಿಂದಲೇ ಬಿಡಿಸ್ಬೇಕು, ಹುಚ್ಚಿನಿಂದಲೇ ಬಿಡಿಸ್ಬೇಕು. ಓ, ಅದೇ. ಕಣ್ಣಿಗೆ ಬಿದ್ದ ಕಸವನ್ನು ಕಸದಿಂದ ತೆಗೆದು. ಅದನ್ನು ಮುಳ್ಳಿನಿಂದ ತೆಗಿತೀರಲ್ವಾ? ಹೌದು. ಈಗ ಇದು ಕಣ್ಣಿಗೆ ಬಿದ್ದ ಕಸವನ್ನು ಕಸದಿಂದಲೇ ತೆಗೆಯುವುದಾ? ಹಾ. ಒಂದು ಕೆಲಸ ಮಾಡುವಾಗ ಹಾ. ನೀವು ಕಣ್ಣಿಗೆ ಒಂದು ಸ್ವಲ್ಪ ಅಲ್ಲಿ ಹೋಗಿ ಮಾರ್ಗದಲ್ಲಿ ಕಸ ಹಾಕೊಂಡು ಬನ್ನಿ. ಅದಲ್ಲ ನಾನು ಕೇಳಿದ್ದು ಪರಿಹಾರ ಕೇಳಿದ್ದು. ಪರಿಹಾರಕ್ಕೆ ಕಸ ಹಾಕಿದಕ್ಕೆ ರಸ ಬಿಟ್ಟು ತೆಗೆಯುವುದು. ರಸ ಬಿಟ್ಟಾಗ ಕಸ ಮೇಲೆ ತೇಲ್ತದಲ್ಲ, ಅವಾಗ ಅಲ್ಲಿ ಒಂದು ಉದ್ದದ್ದು ವಾಂಟೆ ಉಂಟು, ಹಾಕಿ ತೆಗೆದು ಬಿಸಾಡುದು. ಒಯ್ಗೆ ಬಿಟ್ಟರೆ ಒಯ್ಗೆ ಬಿದ್ರೆ ನಿಮ್ಮದು ಹಾಕೊಂಡು ಬನ್ನಿ ಮತ್ತೆ ನಿತ್ಯಲ್ಲ. ಒಯ್ಗೆ ಬೀಳುದ, ಒಯ್ಗೆ ಸಿಗುದೇ ಕಷ್ಟ ಉಂಟು, ಬೀಳುದಿಲ್ಲ. ನೀವೀಗ ಹುಚ್ಚರಾಗಿ ವರ್ತನೆ ಮಾಡಿದ್ದು. ವರ್ತನೆ ಮಾಡಿ ಏನು ನೋಡ್ತೀನಿ. ಅದು ಬಹುಶಃ ಈಗ ಆಗ್ತದೆ. ಈ ಕೆಲವೊಂದು ಸಲ ನಾವು ಹೊರಗಡೆ ಸ್ನಾನಾದಿಗಳಿಗೆ ಅಥವಾ ತಿರುಗಾಟಕ್ಕೆ ಹೋದ ಸಂದರ್ಭ ಎಲ್ಲಿಯಾದ್ರೂ ಬಿದ್ದು ಬಿರಮಂಡೆ ಬೆಟ್ಟ ಈ ಸಮಸ್ಯೆ ಆಗ್ತದೆ. ಒಂದೊಂದು ಸಲ ಎಲ್ಲೋ ಹಾಗೆ ಆಗಲಿಕ್ಕೆ ಸಾಧ್ಯವಿಲ್ಲ. ಬಿರಮಂಡೆ ಬೆಟ್ಟ ಇದ್ರೆ ಗಾಯ ಇರಬೇಕಲ್ಲ ತಲೆ. ಮತ್ತೆ ಮಂಡೆ ಕಟ್ಟಿದ್ದಾರೆ ಅಂತ ಇದೆ. ಇನ್ನು ಎಲ್ಲೆಲ್ಲಿ ಸಿಗ್ತದೆ 14ರ ನಂತರ ಈ ಬಟ್ಟೆ? ಬ್ರಹ್ಮಲಿಂಗ ಆ ಬಟ್ಟೆಯ ಅರ್ಥ ತಿಳ್ಬೇಕಾ? ಕತ್ತಾಯ ಅಂತಲ್ಲ ಪದೇ ಪದೇ ಅದನ್ನೇ ಹೇಳು. ಅದನ್ನೇ ಹೇಳ್ತಿದ್ದ. ಹಾ. ಸಮಸ್ಯೆಗಳು ಉಂಟು. ಇಲ್ಲಿ ಏನು ಇದೆ ಗಾಯ ಆಗ್ಲಿಲ್ಲ. ಇರ್ಲಿ. ಹಾಗಾದ್ರೆ ಬಹುಶಃ ಈಗಾಗಿರ್ಬೋದು. ದಿವಸ ಕುಡಿಯುತ್ತಾ ಇರುವವರು ಒಂದು ದಿವಸ ಬದಲಿಸಿ ಕುಡಿದ್ರು ಸಮಸ್ಯೆ ಆಗ್ಬೋದು. ಈಗ ಅದರಿಂದ ಕೂಡ ಸಮಸ್ಯೆ ಆಗ್ತದಾ? ದಿವಸ ಧನುಷಿಗೆ ಹೋಗುತ್ತಿದ್ದವು ಒಂದು ದಿವಸ ಬದಲಿಸಿ ಬೇರೆ ಕಡೆ ಹೋದ್ರು ಒಂದು ಮಾನಸಿಕ ಆಗುತ್ತಿತ್ತು. ಅಂದ್ರೆ ಇದನ್ನು ಮನೆ ಪರೀಕ್ಷೆ ಮಾಡ್ಲೇಬೇಕು ಈಗ. ಬಹುಶಃ ಈ ವ್ಯಕ್ತಿಯ ಸಮಸ್ಯೆಯು ಅದೇ ಅಂತ ಕಾಣ್ತದೆ. ಪರೀಕ್ಷೆ ಮಾಡಿ. ನಾನು ನಾಸಿಕಾಗ್ರದಲ್ಲಿ ಮೂಸಿ ನೋಡ್ತೇನೆ. ಓ, ಹೌದಾ? ಏನು ಪರಿಮಳ, ಹ? ಎಂತ ಪರಿಮಳ, ಹ. ಎಲ್ಲ ಪರಿಮಳ ಗೋಹಂಗಿದೆ. ಹಾಗಾದ್ರೆ ಆ ಸಮಸ್ಯೆ, ಈಗ ಅದರಿಂದ ಕೂಡ ಸಮಸ್ಯೆ ಅಲ್ಲ. ಅದ್ರ ಸಮಸ್ಯೆ ಇಲ್ಲ. ಮತ್ತೆ ಏನಾಗಿದೆ? ಅದು ಒಂದೇ ಉಂಟು ಪರಿಮಳ. ಹ. ಹಾಗಾದ್ರೆ ಹೀಗಾಗಿರ್ಬೋದೇ? ಹೇಗೆ? ಹಾ, ಅದು ಕೆಲವೊಂದ್ಸಲ ನಾವು ನೀರಿನೊಳಗೆಲ್ಲ ಇರುಗಾವ ಹ, ಹ. ಸ್ನಾನ ಮಾಡ್ಲಿಕ್ಕೆ ಅಲ್ಲಿ ನೀರ ಕಣ್ಣಿ ಅಂತ ಒಂದಿರುತ್ತದೆ. ದುಷ್ಟ ಶಕ್ತಿಗಳು ಆ ಪ್ರೇತಾತ್ಮಗಳೆಲ್ಲ ಶರೀರದೊಳಗೆ ಹೋಗಿ ಇಟ್ಕೊಂಡ್ರೆ ಹ. ಅಲ್ಲಿಂದ ಮತ್ತೆ ಹುಚ್ಚರಾಗಿ ವರ್ತಿಸುವಂತ ಸಾಧ್ಯತೆಗಳುಂಟು. ಈಗ ಅದು ಒಳಗಡೆ ಸೇರಿಕೊಂಡಿದ್ದ. ಬಹುಶಃ ಹಾಗಾಗಿರ್ಬೋದು. ಹಾಗಾದ್ರೆ ಅದನ್ನು ಹೊರಗಡೆ ಬಡಿಸುವುದು ಹೇಗೆ? ಅದನ್ನು ಹೊರಗಡೆ ಬರಿಸಬೇಕು ಅಂತಾದ್ರೆ ಹ. ಹೀಗಲ್ಲ. ಹ. ನನ್ನ ಹತ್ರ ಒಂದು ಹ. ಉಪಾಯ ಉಂಟು. ಏನು? ನನ್ನ ಗುರುಗಳು ಕೊಟ್ಟ ಒಂದು ಬಾಳೆಹಣ್ಣು ಉಂಟು. ಗುರುಗಳು ಬಾಳೆಹಣ್ಣು ಕೊಟ್ಟಿದ್ದಾರ? ಅವ್ರು ಕೊಟ್ಟು ಹೋಗಿದ್ದಾರೆ. ಎಲ್ಲಿ ಉಂಟು? ಅದು ಇಲ್ಲಿ ಕೆಳಗಡೆ ಉಂಟು. ಗುರುಗಳ ಬಾಳೆಹಣ್ಣೆ ಹಾ. ಓರುವಾಗ ನನಗೆ ಹುಟ್ಟು ಹೋದ ಬಾಳೆ. ಹೌದು, ಏನೋ ಬರ್ತಿದೆ ಅದರಲ್ಲಿ. ಅದು ಬರ್ತಿದೆ. ಅದು ಮಂತ್ರ. ಮಂತ್ರಗಳೆಲ್ಲ ಬರ್ತಿದೆ. ಹಾ, ಹಾ, ಹಾ. ಸ್ವಲ್ಪ ಕಪ್ಪಾಗಿದೆ ಈಗ ಕೆಲವು ಸಮಯ ಇದ್ದಲ್ಲ. ಹಾ, ಹಾ. ಇನ್ನು ಸ್ವಲ್ಪ ದಿವಸ ಹೀಗೆ ಇದ್ರೆ ಒಳಗಿಟ್ಟು ಹೋಗ್ತಿತ್ತ ಬಾಳೆಹಣ್ಣು. ಹಾಗಾಗಿ ಹಾ. ಈ ಬಾಳೆಹಣ್ಣಿಗೆ ನಾನು ಸ್ವಲ್ಪ ಶಕ್ತಿ ತುಂಬಿಸಬೇಕು. ಹ. ಅದು ಹೇಗೆ? 2 ಮಂತ್ರ ಹೇಳ್ತೇನೆ. ಅಂದ್ರೆ ನೀವು ಕೂಡ ಮಂತ್ರ ಹೇಳ್ತೀರಿ? ನಾನು ಮಂತ್ರ ಹೇಳಿದ್ರೆ ಶಕ್ತಿ ಮತ್ತೆ ಪುನರಪಿ ಹೆಚ್ಚಾಗ್ತದೆ. ಹೌದಾ? ಪುನರ್ಪುಳಿ ಹೆಚ್ಚಾದ್ರೆ ಏನು? ಪುನರಪಿ ಹೆಚ್ಚಾದ್ರೆ ಹಾ. ಮತ್ತೆ ಅವನಿಗೆ ಕೊಡುವ ಅವನಿಗೆ ಹುಚ್ಚು ಬಿಟ್ಟು ಹೋಗ್ತದೆ. ಓ, ಹಾಗಾದ್ರೆ ಮಂತ್ರ ಹೇಳಿ. ಓ ಮಂತ್ರ. ನಿಮ್ಮ ಹತ್ರ ಮಂತ್ರ ಹೇಳಿ ಕೇಳಿದ್ದು, ಇಲ್ಲಿ ಕೇಳಿದ್ದಲ್ಲ. ನಾನು ಮಂತ್ರ ಹೇಳ್ತೇನೆ. ಹಾಗೆ ನಿಮ್ಗೆ ಆಸೆ ಆಗ್ತಾ ಇದ್ದ ಕಷ್ಟ ಉಂಟು. ಅಲ್ಲ, ಇನ್ನೂ ಹಾಗೆ ಮಾಡ್ತೀವಿ. ಯಾರ್ಯಾರಿಗೆಲ್ಲ ಗೊಂಡ ಉಂಟು ಮರ 3 ವೇಷ ಮಾಡೋದು ಒಂದೆಂತ ಒಂದು ಬಾಳೆಹಣ್ಣು. ಒಂದೊಂದು ವೇಷ ಮಾಡೋಗೋರಿಗೆಲ್ಲ ಒಂದೊಂದು ಕೊಂಡ. 3 ವೇಷ ಮಾಡೋರಿಗೆ ಒಂದು ಬಾಳೆಹಣ್ಣು ಇಲ್ಲ. ಇದ್ದದ್ದು ಇವನು ಕೊಟ್ಟು ಸಾಯಲಿಕ್ಕೆ ಮಂತ್ರ ಒಳ್ಳೆದು. ಮಂತ್ರ ಇದೆ. ಹೌದಾ? ಹೌದೌದು. ಜಾಗ್ರತೆ ಮಾಡಿ, ಎಲ್ರಿಗೂ ಕೊಡುವ ವ್ಯವಸ್ಥೆ ಮಾಡಿ. ಓಂ ಓಂ ಕಾಕಾಕು ಪ್ರೀಂ ಪ್ರೀಂ ಪ್ರಾಂ ಓಂ ಪ್ರೀಂ 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 ಸತ್ಯ ಪ್ರೀಂ 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 ಸತ್ಯ ಓಂ ಕುಡಲಾಯ ಸ್ವಾಹ ಕಿಡಿಕಲಾಯ ಸ್ವಾಹ ಓಂ ಫಟ್ ಸ್ವಾಹ ಸ್ವಾಹ. ಇದರಿಂದ ಹೊರಗಡೆ ಬಾರದಿ. ಇದನ್ನು ತಿಂದ್ರೆ ಹೊರಗಡೆ ಬರ್ಲೇಬೇಕು. ಬರ್ಲೇಬೇಕು. ಓಂ ಫಟ್ ಸ್ವಾಹ ಫಟ್ ಸ್ವಾಹ. ಹಾ, ಆಯ್ತು. ಅರ್ಧ ಇಲ್ಲೇ ಹೊರಗಡೆ ಬಂತು.
ಓ ತಗೋ ಬಾಳೆಹಣ್ಣು ತಿನ್ನು. ಈ ಬಾಳೆಹಣ್ಣು ತಿಂದರೆ ಇನ್ನ ಎಲ್ಲ ಸಮಸ್ಯೆ ಪರಿಹಾರ ಆಯ್ತಾ. ಕಮಲದಿದ್ದು ಬಬಳ, ತಗಲಿದ್ದು ಕಬಳ. ತಿನ್ನು, ಇದು ತಿನ್ನು. ನಿನಗೆ ಪಿಚ್ಚಿತ್ತಿಂದ ಯಾವ ಸಮಸ್ಯೆ ಉಂಟಾ ಹೊಟ್ಟೆ ಒಳಗಿನೆಲ್ಲ ಹೊರಗೆ ಸಮಸ್ಯೆ ಪರಿಹಾರ. ನೀವು ಬರಲ್ಲ ಖಂಡಿತವಾಗಿ ಆತ ಹುಚ್ಚನೆ. ಹುಚ್ಚನಿಗೆ ಬಾಳೆಹಣ್ಣು ಸಿಪ್ಪೆ ಸುಲ್ದೇ ತಿನ್ನಬೇಕು ಸರಿ ಗೊತ್ತು. ಕೈಗೆ ಬಂದದ್ದು ಬಾಯಿಗೆ ಬಿಟ್ಟಿದ್ದ ನಿನ್ನ ಒಳಗೆ ಬಿಟ್ಟಿದ್ದ ಎಂತ ಪ್ರೇತ ಉಂಟ. ಬಲ್ಯ ಹೊರಗೆ ಬಲ್ಯ. ಏನಂತೆ? ಈಗ ತಿಂದಕ್ಕಲ್ವಾ ನಾಳೆ ಬೆಳಿಗ್ಗೆ ಬರ್ತಾರೆ. ಈಗ ನೀವು ಬೆಳಿಗ್ಗೆವರೆಗೆ ಕಾಯ್ಬೇಕು ಎಂತ ಮಾಡಲ್ಲ ನನಗೆ. ಬೆಳಿಗ್ಗೆವರೆಗೆ ಕಾಯುವ. ನಾನು ಶೀಘ್ರವಾಗಿ ಪರಿಹಾರ ಬೇಕು ನನಗೆ. ಶೀಘ್ರವಾಗಿ ನಾನಿಪ್ಪ ಹೊರಗೆ ಬರ್ತೇನೆ. ಹೀಗಲ್ಲ ಮಂಡಲ ಕವಡೆ ಅಲ್ಲ ಮಾರ, ಕವಡೆ ಕವಡೆ ಏನಾದ್ರೂ ಗೋಚರಕ್ಕೆ ಬಂತ? ದೊಡ್ಡ ಸಮಸ್ಯೆ ಉಂಟು. ಏನು? ನಾನು
ಮೇಲ್ನೋಟಕ್ಕೆ ನೋಡಿದ್ರೆ ಗೊತ್ತಾಗಲಿಲ್ಲ. ಮತ್ತೆ ಇಪ್ಪ ನಾನು ಮಂಡಲವನ್ನು ಕುಂಡಲದಲ್ಲಿ ಬಿಡಿಸಿದಾಗ, ಅಲ್ಲ ಕುಂಡಲದಲ್ಲಿ ಮಂಡಲವನ್ನು ಬಿಡಿಸಿದಾಗ ಎಂಡ ಸಮಸ್ಯೆ ಈ ವ್ಯಕ್ತಿಯಿಂದ ಸಮಸ್ಯೆಯಿಂದ ಎಲ್ಲ ಮನುಷ್ಯರಾಯ್ತು. ಅದ್ರಲ್ಲಿ ಏನಂತ ಗೊತ್ತಾಯ್ತು. ಗೊತ್ತಾಯ್ತು. ಎಂದಾಯ್ತು ಈ ವ್ಯಕ್ತಿ ಹೀಗಿದ್ದಲ್ಲ, ಮೊದಲು ಬೇರೊಂದು ದೊಡ್ಡ ವ್ಯಕ್ತಿ ಆಗಿದ್ದಂತ ಆ ವ್ಯಕ್ತಿ. ಈ ಗ್ರಹಗತಿಗಳ ಪರಿಣಾಮದಿಂದಾಗಿ ಈ ವ್ಯಕ್ತಿ ಈಗ ಮಲ್ಲರಾಗಿ ಸುತ್ತಾಡುತ್ತ. ಹೌದು, ನಾನು ಎಲ್ಲಾ ರಾಶಿಗಳನ್ನು 12 ರಾಶಿಗಳನ್ನು ಮೊದಲಾಗಿ ಕನ್ಯಾ ತೂಲ, ಕನ್ಯಾ ತೂಲ ಪೆಟ್ಟು ತಿಂದಿದ್ದು ಶೈಲ. ಬಹುಶಃ ಎಲ್ಲೆಲ್ಲಿ ಕನ್ಯೆಯನ್ನು ತೂತು ಕೆಟ್ಟಿದ್ದು ನಿನ್ನೆ ಕನ್ಯಾ ತೂಲ ಅಂದರೆ ಹೊನ್ನತ್ತು ಮಲ್ಲ. ಕನ್ಯಾ ತುಲ ರಾಶಿಯನ್ನ ತಕ್ಕೊಂಡು ಅಲ್ಲಿ ಕುಂಭ ಮೀನ ರಾಶಿಯ ಪಜ್ಜಿಮಿ ಓ ಅಡೆಕೋ ಗೋಳ ಇದು ಹಾಗೆ ಮೀನ ರಾಶಿಯನ್ನು ಬದಿಗಿರಿಸಿ ಇವನ ಕಟಕಟ ರಾಶಿಯನ್ನು ತಕೊಂಡು ಕಟಕ ರಾಶಿಯನ್ನು ತಕೊಂಡು ಅದನ್ನು ಗುಣಿಸಿ ಕೂಡಿಸಿ ಭಾಗಿಸಿ ಭಾಗಲಬ್ಧ ಮಾಡಿ ಗುಣಲಬ್ಧ ಮಾಡಿ ಶೇಷ ನೋಡಿದಾಗ ಆ ಶೇಷದಲ್ಲಿ ಒಂದು ಸಮಸ್ಯೆ. ಈ ವ್ಯಕ್ತಿ ಮೊದಲು ಅರಸನಾಗಿದ್ದಂತಹ ವ್ಯಕ್ತಿ, ಇವನ ಹೆಸರು ಕೂಡ ಇದರಲ್ಲಿ ಕಾಣುತ್ತದೆ, ಗುಂದಿವರ್ಮ ಅಂತ. ಸರಿ ಕಾಣುದಿಲ್ಲ ನಿಮ್ಗೆ. ಗುಣವರ್ಮ ಅಲ್ಲಿ ಒಂದು ಗುಂಡಿ ಆಗುತ್ತದೆ. ಗುಣವರ್ಮ ಈ ವ್ಯಕ್ತಿ ಮೊದಲು ಅರಸನಾಗಿದ್ದ ಸಂದರ್ಭ ಈ ವ್ಯಕ್ತಿಯ ಬಳಿ ಒಂದು ಬ್ರಾಹ್ಮಣರು ಬಂದದ್ದು ಇತ್ತು. ಅಡಕತ್ತಾಯ ಎನ್ನುವಂತಹ ಬ್ರಾಹ್ಮಣರು. ಅದೇ ಹೇಳ್ತಾ ಇದ್ದೀವಿ, ಅದೇ ಪದಾರ್ಥವನ್ನು ಉಪಯೋಗ ಮಾಡ್ತಾರೆ. ಹಾಗೆ ನಾವು ಯಾವ್ದಾದ್ರು ಒಂದು ಹರಿಕೆ ಬಾಚಿದ್ರೆ ಅಥವಾ ಯಾವ್ದ್ರಿಂದಾದ್ರೂ ಒಂದು ದೋಷಕ್ಕೆ ಒಳಪಟ್ಟಿದ್ರೆ ಅದನ್ನೇ ಬಾಯಲ್ಲಿ ಹೇಳ್ತಾ ತಿರುಗ್ತಾ ಇರ್ತಾವ. ಈ ವರ್ಷ ಆಟ ಮಾಡಿಸ್ತೇನೆ ಅಂತ ಹೇಳ್ಕೊಂಡಿದ್ದವರು ಆಟ ಮಾಡಿಸ್ತಾ ಇದ್ರಿ, ಮುಂದಿನ ವರ್ಷ ಹೇಳ್ಕೊಂಡೇ ಸುತ್ತಾವು. ಹಾಗಾಗಿ ಆಟ ಮಾಡ್ತೀನಿ ಅಂತ ಪಕ್ಕನೆ ಹೇಳಿ ಬಿಟ್ಟಿದ್ಯಾರು. ಹಾಗೆ ಇವನ ಸಮಸ್ಯೆ ಅದೇ ಆದದ್ದು. ಅಡಕತ್ತಾಯರಿಗೆ ಮಾಡಿದಂತಹ ದ್ರೋಹದಿಂದಾಗಿ ಅವರು ಬಂದ ಸಂದರ್ಭ ಬ್ರಾಹ್ಮಣರಿಗೆ ಮನಸ್ಸಿಗೆ ಬೇಸರ ಆಗುವ ಹಾಗೆ ಮಾತಾಡಿದರೆ ದೋಷವಂತೆ. ಇವ ಹಾಗಲ್ಲ. ಆ ಅಡಕತ್ತಾಯರ ಜನಿವಾರವನ್ನೇ ತುಂಡು ಮಾಡಿದ ಪರಿಣಾಮ ಜನಿವಾರವನ್ನೇ ತುಂಡು ಮಾಡಿದ ಪರಿಣಾಮ ಆ ಬ್ರಾಹ್ಮಣರಿಗೆ ಬೇಸರವಾಗಿ ಅವರ ಕಣ್ಣಿನಲ್ಲೇ ಕಣ್ಣೀರು ಬಂದ ಕಾರಣ ಕಣ್ಣೀರು ಕಣ್ಣಲ್ಲಿ ಬರಬೇಕು. ನಾ ಅಲ್ಲೇ ಹೇಳಿದ್ದು, ಬೇರೆ ಗೊತ್ತಿದ್ರೆ ಮಾತ್ರ ನೀರು ಬಪ್ಪದೆ ಕಣ್ಣಿನಲ್ಲಿ ಅಂದ್ರೆ ಗಟ್ಟಿ ವಿಚಾರಗಳನ್ನು ಒತ್ತಿ ಹೇಳಬೇಕು ಅಂತ ಶಾಸ್ತ್ರವಾಗಿ. ಹಾಗೆ ಕಣ್ಣಿನಲ್ಲಿ ಕಣ್ಣೀರು ಬಂದ ಕಾರಣ ಆ ಬ್ರಾಹ್ಮಣರಿಗೆ ಬೇಸರಾಗಿ ಇವನಿಗೆ ಶಾಪವನ್ನು ಕೊಟ್ಟಿದ್ದಾರೆ. ಆ ಶಾಪದ ಪರಿಣಾಮ ಹುಚ್ಚರಂತೆ ಅಲಗಾಡುತ್ತಾ ಇದ್ದಾನೆ. ಪರಿಹಾರ ಏನುಂಟು? ಈ ವ್ಯಕ್ತಿಯನ್ನ ನೀವು ಇಲ್ಲಿಂದ ಕೇರಳದಿಂದ ನೇರವಾಗಿ ನೀವು ಹಿರೇಡುಕ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಬೇಕು. ಹೌದು, ಅಲ್ಲಿ ಹೋಗಿ ಬ್ರಹ್ಮಲಿಂಗೇಶ್ವರನ ಸಾನ್ನಿಧ್ಯ ಉಂಟು. ಆ ಸಾನ್ನಿಧ್ಯದಲ್ಲಿ ದೇವಸ್ಥಾನದ ಎದುರು ಭಾಗದಲ್ಲಿ ಒಂದು ಕೆರೆ ಉಂಟು. ಆ ಕೆರೆಯಲ್ಲಿ ಇವನನ್ನು ಕರ್ಕೊಂಡು ಹೋಗಿ ಮುಳುಗಿಸಿ ಎಬ್ಬಿಸಿ ಸ್ನಾನ ಮಾಡಿಸಿದ ನಂತರ ಅಲ್ಲಿ ಅಡಕತ್ತಾಯರ ಕಾಷ್ಟಶಿಲ್ಪ ಉಂಟು ದೇವಸ್ಥಾನದ ಎಡಭಾಗದಲ್ಲಿ. ಅಲ್ಲಿ ಹೋಗಿ ಆ ಕಾಷ್ಟಶಿಲ್ಪದ ಮುಂದೆ ಉದ್ದಂಡ ನಮಸ್ಕಾರವನ್ನು ಮಾಡಿಸಿ ತಾನು ಮಾಡಿದ್ದು ಸರ್ವತ್ರ ಅಪರಾಧವಾಯಿತು ಅಂತ ಅವನ ಬಾಯಲ್ಲಿ ಹೇಳಿಸಿ ನಂತರ ಆ ಕ್ಷೇತ್ರದಲ್ಲಿ ಒಂದು ಬ್ರಹ್ಮಮಂಡಲ ಸೇವೆಯನ್ನು ಕೊಟ್ಟರೆ ಇವನಿಗೆ ಪಿಚ್ಚಿಟ್ಟಿಂದ ಇವನಿಗೆ ಹಿಡ್ಕೊಂಡಂತ ಯಾವ ಸಮಸ್ಯೆ ಉಂಟು ಅದೆಲ್ಲ ದೂರವಾಗಿ ಈ ವ್ಯಕ್ತಿ ಮೊದಲಿನ ಅರಸನಾಗುವಂತಹ ಎಲ್ಲಾ ಸಾಧ್ಯತೆಗಳು. ಹಾಗಾದ್ರೆ ಆ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗಿ ಬ್ರಹ್ಮಮಂಡಲ ಸೇವೆಯನ್ನು ಕೊಟ್ಟರೆ ಈತನಿಗೆ ಹಿಡಿದಂತಹ ಹುಚ್ಚು ದೂರ ಆಗ್ತದೆ. ನೀವು ಹೇಳುವಂತಹ ಮಾತು ಸತ್ಯವೇ? ಇಲ್ಲಪ್ಪ, ಸರಿ ಹೇಳಿದ್ರೆ ಅಂತ ಗೊತ್ತಾಗ್ತದೆ. ನಾನು ನೋಡ್ಲಿಕ್ಕೆ ಹುಚ್ಚನವಾಗಿ ಕಾಣಬಹುದು. ಈ ಹೆಚ್ಚು ಕಲಿತವರೆಲ್ಲ ಹೀಗೆ ಹುಚ್ಚ ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ. ಹಾಗಾಗಿ ಇದ್ದ ಮತ ಹಾಕಿಸ್ತಾವ. ಹಾಗಾಗಿ ನಾವು ಹೆಚ್ಚು ಕಲಿತೆ ನಾವು ನೋಡ್ಲಿಕ್ಕೆ ಹುಚ್ಚರಾಗಿದ್ದು ನಾವು ಹೇಳುವಂತಹ ಮಾತು ಶಾಸ್ತ್ರ ಸಹ ಸತ್ಯವಾಗಿರ್ತದೆ. ಇದಿಷ್ಟು ಸತ್ಯವಾದಂತಹ ವಿಚಾರ. ಹೌದಾ? 100ಕ್ಕೆ 100 ಸತ್ಯವೇ ಸರಿಯಾಗುತ್ತದೆ. ನಮಗೆ ಖಚಿತ ಇದೆ. ನಮ್ಮ ಮಾತಿನ ಮೇಲೆ ನಂಬಿಕೆ ಉಂಟು ನನಗೆ. ಸರಿ, ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಿದ್ದಿ. ಹೌದು, ಪರಿಹಾರ ಕೊಟ್ಟಂತ ನಿಮ್ಮನ್ನು ಹೀಗೆ ಬಿಡುವುದಿಲ್ಲ ನಾನು. ಹೀಗೆ ಬನ್ನಿ.
ಹೋಗುದು ಯಾಕೆ ನೀವು? ಮತ್ತೆ ಪರಿಹಾರ ಕೊಟ್ಟು ಅಂತ ನಿಮ್ಮನ್ನು ಹೀಗೆ ಹೇಳುವುದಿಲ್ಲ. ಅಲ್ಲ, ಹಾಗಲ್ಲ. ನನಗೆ ಇತ್ಲಾಗಿ ದೊಡ್ಡವರೊಟ್ಟಿಗೆ ವ್ಯವಹಾರ ಮಾಡ್ಲಿಕ್ಕೆ ಹೆದರಿಕೆ ಆಗ್ತದೆ. ಅದು ಯಾಕೆ? ಎಷ್ಟೊತ್ತಿಗೆ ಎಲ್ಲಿ ತೆಗಿತೀರಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಲ್ಲ, ನಾನು ಹಾಗಲ್ಲ ಹೇಳಿದ್ದು. ಉಪಕಾರ ಮಾಡಿದ್ದಕ್ಕೆ ಪ್ರತಿ ಉಪಕಾರ ಮಾಡಬೇಕು ಎನ್ನುವ ಹಾಗೆ ಹೇಳಿದ್ದು. ಹಂಗನೆ ನೀವು ಮಾಡಿದ ಉಪಕಾರಕ್ಕಾಗಿ ಕಾಸಿನ ವ್ಯವಸ್ಥೆಯನ್ನು ಮಾಡಿದ್ದೇನೆ ನಾನು. ಕೈ ತುಂಬ ಕಾಸು ಕೊಡ್ತೇನೆ ನಾನು. ಕ್ಯಾಶ್ ಬೇಡ ನನಗೆ. ಕಾಸು ಕ್ಯಾಶಿನ ಸುದ್ದಿ ಎತ್ತಿದ್ರೆ ಫೋನ್ ಪೇ. ಹೋಗುದು ಎಲ್ಲಿಗೆ ನೀವು? ನಾನು ಫೋನ್ ಪೇ ಅಂತ ಹೇಳಿದ್ದು. ಅದಕ್ಕೆ ಕಾಸು ಕೊಡ್ತೇನೆ ಅಂತ ಹೇಳಿದ್ರೆ ಕ್ಯಾಶ್ ಬೇಡ. ನೋಡಿ, ಯಾವುದೋ ಒಂದು ಗೊತ್ತು ಗುರಿ ಇಲ್ಲದಂತಹ ವ್ಯಕ್ತಿಗೊಂದು ಒಳ್ಳೆದಾಗಬೇಕು ಅಂತ ಬಯಸಿದ ಒಳ್ಳೆ ಮನಸ್ಸು ನಿಮ್ಮ. ಹಾಗಿರುವಾಗ ನಾನು ದುಡ್ಡು ತಗೊಂಡ್ರೆ ಸರಿ ಆಗ್ತದ? ಯಾರು ಹೇಳಿದ್ದು ಗೊತ್ತು ಗುರಿಲ್ಲನೋ ಎನ್ನುವ ಹಾಗೆ? ಮತ್ತೆ ಹುಚ್ಚ ಇಲ್ಲ ಇದ್ದ. ಆತ ಒಂದು ಕಾಲದಲ್ಲಿ ಬೊಮ್ಮರ ವೈದ್ಯರಿಗೆ ಅರಸ ಆಗಿರ್ಬೋದು. ನನಗೆ ಮಾತ್ರ ಈಗಲೂ ನನ್ನ ಆತ್ಮೀಯ ಮಿತ್ರ ಆತ. ಆತ್ಮೀಯ ಮಿತ್ರ. ಆ ಕಾರಣದಿಂದಾಗಿ ಕರೆದುಕೊಂಡು ಬಂದಿದ್ದೇನೆ ನಾನು. ನೋಡಿ, ಇದೇ ಹೇಳು, ಕೆಲವು ಸತ್ಯಾಂಶಗಳನ್ನು ನಾವು ಬದಿಗಿರಿಸಿ ಜೀವನದಲ್ಲಿ ಬೇಡದಿದ್ದದನ್ನೆಲ್ಲ ನಾವು ಹತ್ತಿರ ಮಾಡ್ಕೊಳ್ಳೋದು ಹೆಚ್ಚು. ಯಾಕೆ? ನಮ್ಮ ಹತ್ರ ಆಸ್ತಿ, ಅಂತಸ್ತು, ದುಡ್ಡಿದ್ದಾಗ ನಮಗೆ ಕಟ್ಟಿಕೊಂಡಂತ ಹೆಂಡತಿ, ಹುಟ್ಟಿದಂತಹ ಮಕ್ಕಳು, ಕುಟುಂಬದವರು ಎಲ್ಲವನ್ನೂ ಹುಟ್ಟಿಗಿರ್ತಾರೆ. ಆದ್ರೆ ಎಲ್ಲವನ್ನು ಕಳ್ಕೊಂಡು ಬೀದಿ ಪಾಲಾಗಿ ಹುಚ್ಚರಂತೆ ಸುತ್ತಾಡುವ ಸಂದರ್ಭದಲ್ಲಿ ನಮ್ಮನ್ನು ರಕ್ಷಿಸುವುದು ಯಾವುದು ಕೇಳಿದ್ರೆ ಅದು ಸ್ನೇಹ ಮಾತ್ರ. ಅದು ಸ್ನೇಹಕ್ಕಿರುವಂತಹ ಬೆಲೆ. ಆ ಬೆಲೆ ಏನು ಅಂತ ನೀವು ಇವತ್ತು ತೋರಿಸಿಕೊಟ್ಟಿದ್ದೀರಿ. ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಬಂದು ಸರಿ ಮಾಡಬೇಕು ಅಂತ ಕರ್ಕೊಂಡು ಬಂದಿದ್ರಲ್ಲ, ಹೌದು, ಒಳ್ಳೆದಾಗಿ. ಹಾಗಾಗಿ ನನಗೆ ದುಡ್ಡು ಬೇಡವಾ? ನಮ್ಮದು ಕೂಡ ಒಂದು ಸೇವೆ ಅಂತ ಹೇಳಿ, ಜನಸೇವೆ, ಜನಾರ್ದನದ ಸೇವೆ, ಅದು ಒಳ್ಳೆ ದೇಶ ಸೇವೆ, ಈಶ ಸೇವೆ. ಹಾಗಾಗಿ ಕಾಸು ಬೇಡವೇ ಬೇಡ. ಬೇಡವಾ? ನಾನು ಬೇಡ ಅಂತ ಹೇಳಿದ್ರೆ ಮಹಾರಾಜರ ಮಾತಿಗೆ ಧಿಕ್ಕರಿಸಿದಾಗ ಆಗ್ತದೆ. ಅಲ್ಲ, ನಿಮ್ಮ ಮಾತಿಗೆ ವಿರೋಧ ಪಡಿಸ್ತೇನೆ ಅಂತ ತಿಳ್ಕೊಳ್ಬೇಕು. ಒಂದು ಸ್ವಲ್ಪ ಚಿಲ್ಲರೆ ಕಾಣಿಕೆ ಇದ್ರೆ ಇಲ್ಲ ಇಲ್ಲ ಬೇಡ ಬೇಡ ಸ್ವಲ್ಪ ಕೊಡಿ. ಇಲ್ಲ ಇಲ್ಲ ಸ್ವಲ್ಪ ಕೊಡಿ. ನಿಮ್ಮ ಮಾತನ್ನು ಧಿಕ್ಕರಿಸಿದ ನಮಗೆ ಹಾಗಾಗಿ ಸ್ವಲ್ಪ ಚಿಲ್ಲರೆ ಕಾಣಿಕೆ ಇದ್ರೆ ಆ ಚಿಲ್ಲರೆ ಕೊಡುವ. ಹೌದು, ಹೆಚ್ಚು ಆಗ್ಬೇಡಿ. ಮತ್ತೆ ಮಹಾರಾಜ ಅಂತ ಬಾಚಿ ಬಾಚಿ ಆಗ್ತದೆ ಸಮಸ್ಯೆ. ಅಂತ ಹೇಳಿದ್ರೆ ಸ್ವಲ್ಪ. ನಮ್ಮದು ಇಲ್ಲಿ ಕಾಣಿಕೆ ದಟ್ಟು ಇತ್ತು. ಓ, ಅದು ಅದಕ್ಕೆ ಹಾ. 25,000 ಹಾಕಿ. ಬಹುಶಃ ಅದರಲ್ಲಿ ಹಿಡಿಯುವುದೇ ಅಷ್ಟು ಕಾಣುತ್ತೆ. ಇವತ್ತು ಅದು ಹಾಗೆ ಹಾ. ನಾವು ದಿವಸಕ್ಕೊಂದೊಂದು ನಮ್ಮದ್ದು ಬೆಲೆ. ಹೌದಾ? ಹೌದು. ಹ್ಮ್. ನಾವು ವಾರದ ಮಧ್ಯೆ ತೊಂದರೆ ಇಲ್ಲ. ಶನಿವಾರ ಭಾನುವಾರೆಲ್ಲ 55, 65 ಮೇಲೆ ಇಳಿಯೋದಿಲ್ಲ ನಾವು. ಹೌದಾ? ವಾರದ ಮಧ್ಯೆ ಅಲ್ಲ. ಹಾ. ಹಾಗಾಗಿ 25 ಕೊಟ್ಟು ನಡೀತದೆ, ತೊಂದರೆ ಇಲ್ಲ. ಹ್ಮ್. ಮತ್ತೆ ಬಾಯಿ ಬಂದದ್ದು ಹೇಳ್ತಾವೆ ಒಂದೊಂದ್ಸಲ. ಅದು ಬೇರೆ ವಿಷಯ. ಇರ್ಲಿ. ನೀವು ಕೇಳಿದಷ್ಟು ಕಾಸಿನ ವ್ಯವಸ್ಥೆ ಮಾಡ್ತೇನೆ. ಸರಿ. ಸಂತೋಷವಾಗಿ ನಿಮ್ಮನ್ನು ಕಳುಹಿಸಿಕೊಡ್ತೇನೆ. ನೀವು ಹೋಗುದು ದಾರಿ ಗೊತ್ತಾಗ್ತದಲ್ಲ, ಹಾ. ನೀವು ಇಲ್ಲಿಂದ ನೇರವಾಗಿ ಹಾ, ಹಾ. ಇದು ಕೇರಳ, ಇಲ್ಲಿಂದ ಕಾಸರಗೋಡು ಮುಂದೆ ಹೋದ್ರೆ, ಹಾ. ಅಲ್ಲಿಂದ ಮುಂದೆ ಹೋದ್ರೆ ಮಧ್ಯಾಹ್ನ ಸಿಗ್ತದೆ. ಹಾ. ಮತ್ತೆ ಅಲ್ಲಿ ಕೋಟೆಕಾರ ಬೀರಿ ಸಿಗ್ತದೆ, ಉಚ್ಚಿಲ ಸಿಗ್ತದೆ. ಹಾ. ಮುಂದೆ ಹೋದ್ರೆ ನಂತೂರು ಸಿಗ್ತದೆ. ಹಾ. ಮತ್ತೆ ಕೊಟ್ಟಾರ ಚೌಕಿ ಸಿಗ್ತದೆ. ಹಾ. ಅದಕ್ಕಿಂತ ಮುಂದೆ ಹೋದ್ರೆ ಹಾಗೆ ಸುರತ್ಕಲ್ಲು, ಹಾಗೆ ಹಳೆ ಅಂಗಡಿ, ಹಾ. ಕಾಪು, ಕಟಕಾಡಿ, ಹಾ. ಉಡುಪಿ. ಹಾ. ಉಡುಪಿಯಿಂದ ಬಲಕ್ಕೆ ತಕೊಳ್ಳಿ, ಹಾ. ನೇರ ಮಣಿಪಾಲ ಬರ್ತಾರೆ. ಹಾ, ಹಾ. ಅಲ್ಲಿಂದ ಸ್ವಲ್ಪ ಮುಂದೆ ಹೇಳಿದ್ರೆ ಅಲ್ಲಿಂದ ನೇರ ಪರ್ಕಲ, ಹಾ. ಆತ್ರಾಗಿ, ಓಂತಿಬೆಟ್ಟು, ಹಾ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಹಿರಿಯರ ಬರ್ತಾರೆ. ಅಲ್ಲಿ ತನಕ ಹೋದ್ರೆ ನಿಮ್ಮ ಊರಿನ ಹಕ್ಕವೇ ಉಂಟು, ನಮ್ಮ ಊರಿನ ಪಕ್ಕದಲ್ಲೇ ಉಂಟು. ಅಲ್ಲೇ ಸಮಸ್ಯೆ ಸಿಗ್ತದೆ. ಎಂತ ವಿಪರ್ಯಾಸ ನೋಡಿ. ಹೌದು. ನನ್ನ ಕಾಲಪುರದಲ್ಲಿ ಸಮಸ್ಯೆಗೆ ಪರಿಹಾರ ಇತ್ತು. ಇಷ್ಟು ದೂರಕ್ಕೆ ಬಂದಿದ್ದೇನೆ ನಾನು. ಅದು ಹಾಗೆ ದೀಪದ ಕೆಳಗೆ ಯಾವಾಗಲೂ ಕತ್ತಲೆ ಅಲ್ವಾ? ಹೌದು. ಆ ವಿಚಾರವನ್ನು ಮರ್ತೇ ಬಿಟ್ಟಿದ್ದೇನೆ. ತೊಂದರೆ ಇಲ್ಲ, ಹಾಗೆ ಪರಿಹಾರ ಅಲ್ಲೇ ಇರ್ತಾರೆ. ಅಲ್ವಾ? ಸರಿ, ಸೂಚಿಸಿದ್ದೀರಿ. ಮಾಡಿ. ಕಳುಹಿಸಿಕೊಡ್ತೇನೆ. ಇದು 25,000 ಹಾಕಿ ಬಿಡಿ ಮಾತ್ರ. ಹಾ, ಆಗೋಬೇಕಾ? ಹಾ, ನೋಡಿ, ಮಹಾರಾಜರು ಹೇಳಿ ಕೊಡ್ತಾರೆ ನಿಮ್ಗೆ. ಹಾಗೆ ಆ ಒಳಗಿನ ರಾಜನ ಗುಣ ಇನ್ನೂ ಉಂಟು. ಪೂಜೆ ಮಾಡ್ತಿದ್ದು ಭಟ್ರದ್ದು ದೋಷ, ಪೂಜೆ ಮಾಡಿ. ಹಾ, ಹಾಗಾಗ್ತದೆ. ಊಟ ಮಾಡ್ತಾ ಇದ್ದ ಒಳ್ಳೆದಾಗ್ತದೆ ಆಯ್ತಾ? ಗುಣವರ್ಮ ಹೆದರಬೇಡ, ಸನ್ಮಾನಿಸ್ತಾರೆ. ಆ ಗುಣ ಉಂಟು. ಒಂದು ಹಾರಾಕಿ ಗೌರವಿಸಬೇಕನ್ನುವಂತ ಗುಣ. ಹೌದು. ಅದು ಹಾಕಿಬೇಕಾದ್ರೆ ಹಾಗೆ ಮಾಡ್ತೀನಿ. ನನ್ನ ಹಾಗೆ ಆಗು, ನಿನ್ನ ಹಾಗೆ ಆದ್ರೆ ಕಟ್ಟಿಸ್ತ ನನಗೆ. ಸರಿ ಸರಿ, ಶಾಂತವಾಗಿ ಹೇಳಿದ ಹಾಗೆ ಶ್ರೀರಂಗ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗಿ ಬ್ರಹ್ಮಮಂಡಲ ಸೇವೆಯನ್ನು ಕೊಡಬೇಕು. ಕಡಿತೇನೆ.